ಬನ್ನಿ ಮುಡಿಯೋಣು ಬಾರ ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲ 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 ಚಿನ್ನ ತರುವೋಣು ಬಾರ ಕೋಲ ಕೋಲ ಬನ್ನಿ ಮುಡಿಯೋಣು ಬಾರ ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲ 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 ಚಿನ್ನ ತರುವೋಣು ಬಾರ ಕೋಲ ಕೋಲ ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರಬಲ್ಲೆ ಕಾಡ ಸಂಪತ್ತು ತರಬಲ್ಲೆ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಕಾಡ ಸಂಪತ್ತು ತರಬನ್ನಿ ಕಾಡ ಸಂಪತ್ತು ತರಬನ್ನಿ ಬನ್ನಿ 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 ಮುಡಿಯೋಣು ಬಾರ ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲ 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 ಚಿನ್ನ ತರುವೋಣು ಬಾರ ಕೋಲ ಕೋಲ ಚಿನ್ನ ತರುವೋಣು ಬಾರ ಕೋಲ 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 ಚಿನ್ನ ತರುವೋಣು ಬಾರ ಕೋಲ 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 ಏನ್ರಿ ನಿಮ್ದು ಕೋಲ 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 ಸುಮ್ನೆ ಕೋಲ ನಿಮ್ಮ ಉಲ್ಲಾಸದಾಗ ನನಗೇನು ಕೂಡಲ್ಲ ನಂಗೆ ಇಲ್ಲಿ ಬಾ ಲೆವೆಲೆ ಲೆವೆಲೆ ಏನು ಕೂಡಂಗಿಲ್ರಿ ಲೇ ಲೇ ಇವಳೆ ಇಲ್ಲಿ ಬಾ ಏನ್ರಿ ಬಾ ಕುಂದ್ರು ಸ್ವಲ್ಪ ಕುಂದ್ರು ನಾವ್ ಯಾರು ಹೇಳು ಇದೇನ್ರಿ ನಿಮ್ದು ಬೇರೆ ನಿಮ್ದ ಇಲ್ಲಿ ಬಂದು ನಾನು ಯಾರು ನೀವ್ ಯಾರು ಕೇಳದ ನಾವು ಬಿಜಾಪುರ ರೀ ಬಿಜಾಪುರ 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 ನಾವು ಬಿಜಾಪುರ ನಮ್ದು ಬಿಜಾಪುರ ಊರ ಐತ್ರಿ ಹೌದಾ ಹಾ ಮತ್ತೆ ಇಲ್ಲಿಗೆ ಬಂದ ನಾವಂದ್ರೆ ಇಲ್ಲಿಗೆಲ್ಲ ನಾವೆಲ್ಲ ಕೆಲಸಕ್ಕೆ ಬಂದತ್ರಿ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ನಿಮ್ಮೂರಲ್ಲಿ ಕೆಲಸ ಇಲ್ವಾ ನಮ್ಮೂರಲ್ಲಿ ಕೆಲಸ ನಾನು ಮೊದಲು ಬಂದಿದ್ದೇನ್ರಿ ಮೊದಲು ಹೌದಾ ಒಂದ್ 10-20 ವರ್ಷ ಮೊದಲು ಈಚೆ ಬಂದಿದ್ದೇನೆ ಹ್ಞೂನ್ರಿ ಆಮೇಲೆ ನಮ್ ಮದುವೆ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ರಿ ಅಮೂಲ್ ಅಲ್ಲ ಆಮೇಲೆ 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 ನನಗೆ ಅಂದ್ರೆ ಇಲ್ಲಿ ಎಲ್ಲ ನಿಮ್ಮಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಸೇರಿ ಎಲ್ಲ ನಿಮಗೆ ಭಾಷೆ ಉಂಟು ಸ್ವಲ್ಪ ಸ್ವಲ್ಪ ಎಲ್ಲ ನಿಮಗೆ ಭಾಷೆ ಉಂಟು ನಿಮ್ಮ ಹಾಗೆ ಭಾಷೆ ಉಂಟು ನನಗೆ ನನಗೂ ಭಾಷೆ ಐತ್ರಿ ಹೌದಾ ನಾ ಉಡುಪಿಯಾಗ ಕೆಲಸ ಮಾಡಿದ್ದೇನ್ರಿ ಎಲ್ಲಿ ಉಡುಪಿಯಾಗ ಉಡುಪಿ ಹಾ ಅಲ್ಲೇ ಇವ್ರು ಬಂದು ನನ್ನ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ರಿ ಹಾಗೆ ಮದುವೆ ಆದ್ಮೇಲೆ ಎಲ್ಲ ಈಚೆ ಬಂದು ಬಿಜಾಪುರದಲ್ಲಿ ಪುರ್ಸೊತ್ತಿರಲಿಲ್ಲ ಬಿಜಾಪುರ ಪುರ್ಸೋತಿಲ್ಲ ಅಂತ ಅಲ್ಲ ನೀವು ಎಂತದ್ ಮಾತಾಡೋದು ಸುಮ್ಮನೆ ಬಿಜಾಪುರದಲ್ಲಿ ಪುರ್ಸೋತು ಇತ್ರಿ ಆಮೇಲೆ ಅಂದ್ರೆ ಅಲ್ಲಿ ಎಲ್ಲ ಪಾಗರ ಎಲ್ಲ ಕಡಿಮೆ ರೀ ತುಂಬಾ ಕಡಿಮೆ ಕೆಲ್ಸ ಇಲ್ರಿ ಕೆಲಸ ಇಲ್ಲ ಕೆಲ್ಸ ಇದ್ರೆ ಸಂಬಳ ಇಲ್ರಿ ನಮ್ಗೆ ಎಲ್ಲೊಂದು 10-25 ಕುಂಟೆ ಆಯ್ತ್ರಿ ಕುಂಟೆ 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 ಅಲ್ಲ ಕುಂಟೆ ಜಮೀನ್ ಐತ್ರಿ ಹೌದಾ ಕೃಷಿ ಭೂಮಿ ಐತ್ರಿ ಕೃಷಿ ಭೂಮಿ ಆಯ್ತು ಇವಾಗ ಅಪ್ಪನ್ಗೆ ಐತ್ರಿ 3 ಐತ್ರಿ ಹೌದಾ ಏನು ಮದುವೆ ಮದ್ವೆ ಅಲ್ರಿ ಮತ್ತೆ 3 ಕುಂಟೆ ಐತ್ರಿ ಜಮೀನ್ ಆಯ್ತು ನೀರಿಲ್ರಿ ನೀರಿಲ್ಲ ನೀರಿಲ್ಲ ನಮ್ಮೂರ್ನಾಗೂ ನೀರಿಲ್ಲ ಇವ್ರೂರ್ನಾಗೂ ನೀರಿಲ್ಲ ನೀರು ಬಿಡಂಕ ಇವ್ರು ಗೊತ್ತಿಲ್ಲ ನಮ್ಮಲ್ರಿ ನೀರಿಲ್ರಿ ಮತ್ತೆ ನೀರೆಲ್ಲಿಂದ ಬಿಡ್ಬೇಕ್ರಿ ನಾನು ಅದಷ್ಟೇ ನೀರಿಲ್ರಿ ಹಾಗೆ ಎಲ್ಲ ನಾವೆಲ್ಲ ಊರ್ ಬಿಟ್ಟದ್ರಿ ಆಮೇಲೆ ಈಚೆ ಎಲ್ಲ ಬಂದಾಯ್ತು ನಿಮ್ಮಲ್ಲಿ ನೀರ್ ಐತ್ರಿ ಇದೆ ಇದೆ ನಿಮ್ಗೆ ಸ್ವಲ್ಪ ನೀರ್ ಬಿಡ್ಬೋದಾ ಕೆರೆ ಬಾವಿ ಎಲ್ಲ ಇದೆ ನೀವು ಇಲ್ಲಿಂದ ಅಲ್ಲಿಗೆ ಹೇಗೆ ನೀರ್ ಬಿಡಿದ್ರಿ ಅವ್ರಾಗ ಅವ್ರ ಮನೆಯಾಗ ಕೆಲ್ಸ ಐತಿ ಕೆಲ್ಸ ನಿಮ್ಮಲ್ಲಿ ಇಲ್ಲ ಇಲ್ಲ ಕೆಲಸ ಬೇರೆ ಜನ ಎಲ್ಲ ಮಾಡಿ ಆಗಿದೆ ಹಂಗಲ್ರಿ ಮನೆ ಕೆಲ್ಸಕ್ಕ ಜನ ಇಲ್ಲ ಜನ ಇದ್ದಾರೆ ಈಗ ಇದ್ದವ್ರನ್ನ ಬಿಡ್ರಿ ನೀನು ಬಂದಿಂದ ಇದ್ದವರನ್ನು ಬಿಟ್ರೆ ಇದ್ದವ್ರನ್ನ ಬಿಡ್ರಿ ಯಾವಾಗ್ಲೂ ಅವರೇ ಬೇಡ್ರಿ ಅವರು ತುಂಬಾ ವರ್ಷದಿಂದ ಇದ್ದಾರೆ ದಿನಾಲು ಅವರೇ ಬೇಡ್ರಿ ಸ್ವಲ್ಪ ಬದಲಿಸ್ರಿ ಬೇಡ್ರಿ ಅಲ್ಲ ಅವರನ್ನೆಲ್ಲ ಬಿಟ್ಬಿಡ್ರಿ ಹಾಗೆ ಬದಲಿಸ್ರಿ ಅದಾಗ್ಲಿಕ್ಕಿಲ್ಲ ಹಂಗಲ್ರಿ ಕರೆ ಒಳ್ಳೆ ಮನುಷ್ಯ ಅದಾರ್ರಿ ಕರೆ ಒಳ್ಳೆ ಮನುಷ್ಯ ಅದಾರ್ರಿ ಮನುಷ್ಯ ಹಂಗ ಅವ್ರನ್ನ ಬಿಡಕ್ಕ ಅವ್ರ ಮನಸ್ಸಿಲ್ರಿ ಮನಸ್ಸಿಲ್ಲ ನಿಮ್ ಮನ್ಯಾಗ ಕೆಲ್ಸಕ್ಕೆ ಜನ ಬೇಕೇನ್ರಿ ಇಲ್ರಿ ಎಲ್ಲ ಜನ ಇದ್ದಾರೆ ಮನೆ ಕೆಲ್ಸ ಪಾತ್ರೆ ತೊಳಿಯಾಕ ಬಟ್ಟೆ ಒಗಿಯಾಕ ನಿಮಗೆ ಮದ್ವೆ ಆಗಿದ್ರಿ ನೋಡ್ರಿ ನಾನು ಹೆಂಗಸ ಅದೀನಿ ಇವರಿಗೆ ಮದ್ವೆ ಆಗ್ಲಿಲ್ಲ ಹೇಳ್ತಾರೆ ಅವರು ಹ್ಞೂನ್ರಿ ನಿಮ್ಗೆ ಬೇಕ್ರಿ ಇವಳು ಕೆಲ್ಸಕ್ಕೆ ಅಷ್ಟು ಬರಗಾಲ ಬರ್ಲಿಲ್ಲ ಕೆಲ್ಸಕ್ಕೆ ಅಷ್ಟು ಬರಗಾಲ ಬರ್ಲಿಲ್ಲ ಅಲ್ಲ ಕೆಲ್ಸಕ್ಕೆ ಮದ್ವೆ ಆಗದಿದ್ರೆ ನಿಮ್ಮ ಎಲ್ಲ ಅವ್ವ ಎಲ್ಲ ಪ್ರಾಯದವರು ಮನೆ ಕೆಲ್ಸಕ್ಕ ಇದ್ದಾರೆ ಹಂಗಾದ್ರೆ ಹಂಗಾರೆ ಬುಧವಾರ ನಾವು ನಮ್ಮಲ್ಲಿ ಕೆಲಸಕ್ಕೆ ತಗೊಂಡು ಹಂಗಾರೆ ಅಲ್ಲ ರೀ ಹಂಗಾದ್ರೆ ಅದೇ ಅವರ ಭಾಷೆಯಾಗ ಹಂಗಾದ್ರೆ ನಮ್ ಭಾಷೆ ಹಂಗಾರೆ
ಇವಳು ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ನಮಗೆ ಮಾತಾಡ್ತಾರೆ. ಹೌದೌದು, ನನಗೆಲ್ಲ ನಿಮ್ಮದೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ. ಏನ್ರಿ ಇವಳ ಬಾ ಇಲ್ಲಿ ಬಾ. ಏನ್ರಿ ನಾವೀಗ ಇವಳ ಅಂದ್ರಿ ಇವಳೆ ನಾವೀಗ ಈ ಊರಾಗ ದೊಡ್ಡ ಮನ್ಸಾದ್ರಿ, ಸಾವುಕಾರು ಎಲ್ರಿ ಇಲ್ರಿ, ದೊಡ್ಡ ಮನಸ್ಸಾವಲ್ರಿ, ದೊಡ್ಡ ಮನುಷ್ಯ ಆದಾರು ಇಲ್ಲಿ ಸಾವುಕಾರು, ದೊಡ್ಡ ಸಾವುಕಾರ ಹಂಗಲ್ರಿ. ನಮಗ ಕೆಲ್ಸ ಕೊಡ್ಬೋದೇನ್ರಿ? ಅದೇ ಅಂತ ಮನಸ್ಸ ಈ ಊರ್ನಾಗ ಸಾವುಕಾರ ಅದಾರ, ಸಾವುಕಾರ ಅದಾರ. ಹಂಗಾರ ಇಲ್ಲಿ ಕೂಕಂಡ್ ಎಂತ ಮಾಡಕತ್ರಿ? ಇವರೆಲ್ಲ ನಮ್ಗೆಲ್ಲ ಧರ್ಮಕ್ಕೆ ಕೊಡ್ತದ್ರ. ನಾವಂದ್ರೆ ಉಡುಪಿ, ನಾವಂದ್ರೆ ನೋಡ್ರಿ ಸ್ವಾಮ್ಯಾರ, ನಾವು ಹುಬ್ಳಿಯಿಂದ ಕುಂದಾಪುರದಾಗ ಬಂದು ಯಲ್ಲಾಪುರ ಗೊತ್ತೇನ್ರಿ? ಘಾಟಿ, ಯಲ್ಲಾಪುರ ಘಾಟಿ, ಅಲ್ಲಿಂದ ಇಳಿದು ಹಿಂಗ ಬಂದು ಹಿಂಗ ಕುಂದಾಪುರ ಬಂದು ಬೈಂದೂರ್ ಬಂದು ಬಡ್ಕಲ್ ಆಗಿ ಆಮೇಲೆ ಗೋಕರ್ಣಕ್ಕೆ ಹೋಗಿ ಆಮೇಲೆ ಉಡುಪಿಗೆ ಹೋಗಿ ಮತ್ತೆ ಮಂಗಳೂರಾಗಿ ಆಮ್ಯಾಗ ಬಂಟ್ವಾಳ ಆಗಿ ಇಲ್ಲಿಗೆ ಬಂದವ್ರಿ ನಾವು. ಗೋಕರ್ಣಕ್ಕೇನ್ರಿ ಪಿಂಡ ಬಿಡಕ್ಕಲ್ಲ. ನೀ ಏನ್ ಮಾತಾಡ್ಕತ್ತಲೇ? ಈ ಊರ್ನಾಗ ಸಾವುಕಾರ ಆದರೇನ ಅವ್ರ ಹತ್ರ ಹೋಗಿ ನಮ್ಗೆ ಕೆಲಸ ಬೇಕಲ್ಲ. ಬಹಳ ರೊಕ್ಕ ಮದ್ವೆ ಆಗಿ 5 ವರ್ಷ ಆಯ್ತ್ರಿ. ಮಕ್ಳು ಇಲ್ರಿ, ನಾನಂದ್ರೆ ಮದ್ವೆ ಆಗಿ ಮರ್ದಿವಸ ಈಚೆ ಬಂದೇನ್ರಿ. ಆಮೇಲೆ ಇವಳಿಗೆ ಇವ್ರು ಮದ್ವೆಯಾಗಿ ಊರಿಗೆ ಬಂದ್ರ ನಾ ಅಲ್ಲೇ ಕರೆ ಆಯ್ತಾ. ಆಮೇಲೆ ರೇಣುಕ ಎಲ್ಲಮ್ಮನಿಗೆ ಹರಕೆ ಹೊತ್ತೇನ್ರಿ. ನಮ್ಮ ಅಮ್ಮಾರಿ ದೇವಿ. ಹಂಗ ನನ್ನ ಹೆಸರು ಗೊತ್ತೇನ್ರಿ ನಿಮ್ಗೆ? ಶರಣ ಬಸವ ಸಿದ್ದಪ್ಪ ಈರಪ್ಪ ಬಸವರಾಜ ಉಳ್ಳಾಗಡ್ಡಿ. ಶರಣ ಬಸವ ಸಿದ್ದಪ್ಪ ಈರಪ್ಪ ಬಸವರಾಜ ಉಳ್ಳಾಗಡ್ಡಿ. ಕುಟುಂಬದವರ ಹೆಸರೆಲ್ಲ ಇಟ್ಟಿದಾರ? ಇಲ್ರಿ, ನಮಗೆ ಆಗಿರಿ. ಇವಳ ಹೆಸರು ಗೊತ್ತೇನ್ರಿ ನಿಮ್ಗೆ? ಹೇಳು. ಎಲ್ಲಮ್ಮ ಸಿದ್ದವ್ವ ರೇಣುಕಾ ಮಾದೇವಿ. ಅದ ಯಾರೆಲ್ಲ ಅಷ್ಟು ಜನ? ಹಂಗಲ್ರಿ, ಇನ್ನೊಮ್ಮೆ ಕೇಳ್ಬೇಡ್ರಿ. ದೇವಿ ಅಂದ್ರೆ ಇವಳ ಹೆಸರು. ನಾ ಹರಕೆಗೆ ಹುಟ್ಟಿನ್ರಿ. ಇಲ್ಲ ಅಪ್ಪ ಇಲ್ರಿ. ಅದೇನ್ ಹೇಳಕತ್ತೀರಿ? ಮತ್ತೆ ಎಲ್ಲೇ ಅವಳೇನ್ ಮಾತಾಡಕತ್ತಾರ? ಹಂಗಲ್ರಿ, ನಮ್ಮ ಅಪ್ಪಮ್ಮಂಗ ಮದುವೆಯಾಗಿ 5 ವರ್ಷ ಆದ್ರೂ ಮಕ್ಳಿಲ್ಲಾರಿ. ಆಮೇಲೆ ನಾ ಹರಕೆಗೆ ಹುಟ್ಕೊಂಡಿನ್ರಿ. ರೇಣುಕಾ ಎಲ್ಲಮ್ಮ ಕ್ಷೇತ್ರ ಐತ್ರಿ, ನಿಮ್ಗ್ ಗೊತ್ತೇನ್ರಿ? ಅಲ್ಲಿಗೆ ಹರಕೆ ಹೇಳಿ ನಾ ಹುಟ್ಕೊಂಡ್ರಿ. ಹಂಗ ನನಗ ಅಷ್ಟು ಉದ್ದ ಐತ್ರಿ, ಹೆಸರು ಉದ್ದ ಐತ್ರಿ. ಹಂಗ ಹಂಗಾರಿ ನಾವೀಗ ಹಾಗಾದ್ರೆ ಇಲ್ಲಿ ಎಲ್ಲಿ ಇವರ ಹತ್ರ ಎಲ್ಲ ಸುಮ್ಮನೆ ಯಾಕೆ ಮಾತಾಡಕತ್ತ? ನಾವು ಈಗ ಸಾವುಕಾರ ಹತ್ರ ಹೋಗ. ಆ ಮನುಷ್ಯ ಊರೆಲ್ರಿ? ಊರ್ ನಂಗೆ ಗೊತ್ತಿಲ್ಲ ರೇ. ಮತ್ತೆ ಹುಡ್ಕೊಂಡು ಹೋಗುವ. ಲೆವಲೆ ನೀ ನನ್ನ ಹಿಂದೆ ಬನ್ನಿ ಮುಡಿಯೋಣು ಬಾರ ಕೋಲ ಕೋಲ, ಚಿನ್ನ ತರುವೋಣು ಬಾರ ಕೋಲ ಕೋಲ ಕೋಲ, ಚಿನ್ನ